ಬ್ಯಾರಿ ವಾರ್ತೆಗೂ ಮರ್ಹಬಾ ನಾನು ಅನ್ಸಾರಿನೋಳಿ ಸುದ್ದಿ ಉಲ್ಲರಿಪ್ಪು ಲಾಕ್ ಕನಕಲಾಲ್ ಇತಿಹಾಸ ಎಲ್ದಿತ್ತು ಉಲ್ಲಾಲ ಉರುಸ್ಗೂ ಸಾಕಾರ ದರ್ಗಾತುಲ್ ನಡ್ನಿತ್ತು ನನ್ನಿಲೇಸ್ ಉಳ್ಳಾಲ್ತಿ ರೆಜ್ಜಣ್ಣನೇ ವರ್ಷತೆ ಉರುಸ್ಗುಂಡು 3 ವರ್ಷ ಉರುಸರೆ ಸೀರಣಿಗೆ ಚೆಲವಾಯ್ತು 30 ಟನ್ ಅರೀನ್ 13 ಟನ್ ಎರ್ಚಿ ಉಳ್ಳಾಲ ದರ್ಗಾ ಉರುಸ್ಗು ಬಂತು ಕಾಂಗ್ರೆಸ್ ಸಂದಲ್ ಮಾರ್ಗಾಯಿಗೆಲ್ಲೆಂಗ್ ಪ್ರತಿಭಟನೆ ಸರ್ಕಾರದ ಹೆಸರ್ತಾಕುಗು ಖಾದರ್ ಕೋಸಿಸ್ ತಲಪಾಡಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಎತ್ತಿದ್ದು ಪುದಿಯ ಬ್ರಹ್ಮರಥ ಉಳ್ಳಾಲ ಸೈಯದ್ ಮದನಿ ದರ್ಗತೆ 21ನೇ ಉರುಸ್ ಬಾರಿ ಗೌಜಿಲ್ ನಡ್ನರು 7 ವರ್ಷത്തെ പിന്നെ നടக்கிறದ ಈ ಉರುಸುಲು ಬಾರಿ ಆಲ್ಮಾರ್ ಸೇನಿನರು ಈ ಉರುಸುಲು ಎಂದ್ರೆಲ್ಲ ನಡ್ನುತ್ತುಂಟು ನೋಕೆ ಬರ ಈ ಸುದ್ದಿರಿ ಉಳ್ಳಾಲ ಸೈಯದ್ ಮದನಿ ತಂಗಲೆ ದರ್ಬಾರ್ಲು 24 ನಡ್ನೆ ಉರುಸ್ ಅಕ್ಕೇರಿ ಆಯ್ತು ಕೊರೋನಾತೆ ನಡುಲೆ ಉರುಸ್ ಫೆಬ್ರವರಿ 10 ತಾರೀಕು தொடங்கிಂತು ಸಮಸ್ತ ಕೇರಳ ಜಮಿಯತುಲ್ ಉಲಮಾತೆ ತಲೆಮುಪ್ಪ ಆಯೆ ಸೈಯದ್ ಜಿಫ್ರಿ ಮುತ್ತುಗೋಯ ತಂಗಲ್ പിന്നെ ಸುಲ್ತಾನುಲ್ ಉಲಮಾ ಎಪಿ ಅಬೂಬಕರ್ ಮುಸ್ಲಿಯಾರ್ ಇಂಗಲೆ 30 തുടങ്ങിയ ഉറൂസുലു ലാക്ക് കണക്കിൽ ആൾമാർ കൂടിനാറ് അക്കേരി 26 ಗಂಟೆ ಸೀರನೇರ ರೂಪത്തിൽ ചോറ് കൊടുക്കുന്ന ರೇಸ್ ನಡೆದು ಈ ರೇಸಲ್ಲಿ 6 ಲಾಕ್ ತೋರತೆ ಆಲ್ಮಾರ್ ಕೂಡಿಯದು ಉರುಸರ ಇತಿಹಾಸದಲ್ಲೇ ಶುರುವಾಯ್ತಿಂತು ಚನಿಯಾಸ ಜಾವು ಶುರುವಾಯಿ ಚೋರ್ ಕೊಡುಕುರ ಲೇಸ್ ನ್ಯಾರಾಸೆ ಮೋಂದಿ 7 ಗಂಟೆಗೆ ನಿಕ್ಕೋನಾಯ್ತು ಆಯ್ತು ನಿರಿಚಿದರೆ ಕಾಟಿ ಯಾರ ಆಲ್ಮಾರ್ ಬನ್ನೆದಲು ನ್ಯಾರಾಸ ಜಾವುಗು 11 ಗಂಟೆ ತೋಲು ನಡ್ನತ್ತು ಅದರ ಪಿನ್ನೆ ಆಲ್ಮಾರ್ ಬನ್ನೊಂಟೆ ಇನ್ನಾರು ಸುಲ್ತಾನುಲ್ ಉಲಮಾ ಎಪಿ ಅಬೂಬಕರ್ ಮುಸ್ಲಿಯಾರ್ ತಾಕ ಅಹ್ಮದ್ ಮುಸ್ಲಿಯಾರ್ ಸೈಯದುಲ್ ಉಲಮಾ ജിഫ്രി മുത്തുക്കോയ തങ്ങൾ ഉറൂസുക്ക് ബന്ത് ആൽമാർക്ക് വസിയത്ത് ചെന്നാറ് യാത്ര ചെയ്ത് വല്ലാതെ തളർന്ന സമയത്ത് ഞാനിവിടെ വന്നത്. പക്ഷേ എനിക്കിവിടെ വരാതിരിക്കാൻ പറ്റില്ല. കൊല്ലങ്ങളോളമായി ഇവിടെ എല്ലാ ഉറൂസിലും വരുന്ന ആളാണ് ഞാൻ. അതുകൊണ്ട് ഇൻഷാ അല്ലാഹ് മരണം വരെ ഇവിടെ വരണം എന്ന് ഉദ്ദേശിക്കുന്ന ആളാണ് ഞാൻ. എല്ലാം സിയാർത്തിയാണ്. പക്ഷെ ഈ സിയാർത്തിൻ്റെ ഒക്കെ പുറമെ നബി സല്ലല്ലാഹു അലൈഹി വസല്ലം തങ്ങൾ വർഷത്തിലൊരിക്കൽ ഒരു പ്രത്യേക സിയാർത്ത് ചെയ്യാറുണ്ടായിരുന്നു. ആ സിയാർത്ത് നബി സല്ലല്ലാഹു അലൈഹി വസല്ലം തങ്ങൾ മാത്രമല്ല, നബി സല്ലല്ലാഹു അലൈഹി വസല്ലം തങ്ങളുടെ കൂടെ സഹാബികളൊക്കെ കൂടിക്കൊണ്ടുള്ള ഒരു പ്രത്യേക സിയാറത്ത്. അതാണ് ആ സിയാറത്തിനെ സംബന്ധിച്ച് ഞാൻ വിശേഷിപ്പിച്ചത് സിയാറത്തുൽ ഉളുമാ, ഒരു വലിയ സിയാറത്ത്. അത് വർഷത്തിലൊരിക്കൽ എല്ലാ വർഷവും നബി സല്ലല്ലാഹു അലൈഹി വസല്ലം തങ്ങൾ ചെയ്തിരുന്നു എന്നാണ്. കദാലിക ഫഅലഹു അബൂബക്കർ വഉമർ വഉസ്മാൻ. നബി സല്ലല്ലാഹു അലൈഹി വസല്ലം തങ്ങൾക്ക് ശേഷം അങ്ങനെ വർഷത്തിലൊരിക്കൽ ഒരു പ്രത്യേക സിയാറത്ത് എല്ലാവരെയും സംഘടിപ്പിച്ചുകൊണ്ട് അബൂബക്കർ റളിയല്ലാഹു തആല അൻഹു ചെയ്തു, ഉസ്മാൻ റളിയല്ലാഹു തആല അൻഹു ചെയ്തു, ഉസ്മാൻ ഇബ്നു അഫ്ഫാൻ ಅಕೇರಿ ದಕ್ಷಿಣ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ದರ್ಗಾತ್ಗೆ ಬಂತು ವ್ಯವಸ್ಥೆ ನೋಕಿದ್ದು ಕುಸಿಪಟ್ಟಿತ್ತು. ನಿಂಗಲರಾಯತೆ ಸುದ್ದಿ ಸಮಸ್ಯೆ ನಂಗೆ ತೆರಿಪಾಟೋರು ಸುದ್ದಿ ಪಿನ್ನ ಜಾಹೀರಾತುಗೂ ನಂಗಲೆ ಕಾಣೋರು ಹೊಸಕುರಲ್ ಬೆನಕ ಬಿಲ್ಡಿಂಗ್ ಫಸ್ಟ್ ಕೊಲ್ಯ. ನಂಗಲೆ ಸಂಪರ್ಕ ಸಂಖ್ಯೆ 9341863043 ಒಲಿಂಬು 3418633043. ಉಳ್ಳಾಲ್ತೆ ಊರುಸು ಬಾರಿ ಚಂದತ್ತಲ್ ನಡ್ನರು ಇದಕ್ಕೆ ಚಮ್ಮೆ ಆಲ್ಮಾರ್ ಸಾಕಾಕಿರರು ದರ್ಗಾ ಕಮಿಟಿರ ಸಾಕಾರ ಅದೇ ಪಲೆ ರಾಯತ್ಯಂಗಲೆ ಸಾಕಾರ ಚಮ್ಮೆನಲ್ಲಿ ನಿಂತು അങ്ങനെ ಎದ್ಲು ಉಳ್ಳಾಲ ದರ್ಗತ್ತಲು ಎಲ್ಲಾರ್ಗೂ ನನ್ನಿ ಚೊಲ್ಲುರೇ ಲೇಸ್ ನಡ್ನತ್ತು 24 ನಡ್ನೆ ಉಳ್ಳಾಲ್ತೆ ಉರುಸು ಅಕೇರಿಯಾಯಿರು ಉರುಸುಗು ಬೆನ್ಮೈದಿಟ್ಟೆ ದೊಂಪ ಮಿಂಚರ್ ಕದಕಿ ಉಂಟುಲ್ಲಾರು ಎಲ್ಲ ರಾಯತೆ ಆಲ್ಮಾರೆ ಬಾಯಿಲು ಉರುಸರೆ ಬಿಸೇಮೆ ಕೇಟುಂಟುಂಡು ದರ್ಗಾ ಕಮಿಟಿರೆ ಎದುರುಚಂಟು ಆಲ್ಮಾറും ഉറുസിലെ പിന്നെ ദർഗാ കമ്മിറ്റിയെ കൊണ്ടാടി ഉണ്ടുള്ളാറ്. ಇದಕ್ಕೆ ಕಾರಣ ಎಂದರೆ ಜೊಂದಿಗೆ ಕಮಿಟಿಯ ತಲೆಮುಪ್ಪಾಯಿ ರಶೀದ್ ಹಾಜಾರ್ ಧೈರ್ಯ ಪಿನ್ನ ಸಬೂರು ಕಮಿಟಿ ರಂಗ ರಾಯತಂಗಲೆ ಸಾಕಾರ ಕಿಟ್ಟಿದಾಯಿರು. അങ്ങനെ ഇതിൽ ഉറുസു ನೆನಚಿದರೆ ಕಾಂಟಿ ಬೆಲಿಯ ಮಟ್ಟರು ಗೌಜಿಲ್ ನಡ್ನರು ಈ ಕೊಸಿಲು ಎಲ್ಲ ತಲೆಬೆಚ್ಚತೆ ಪರ್ತು ಬಂದೆ ದರ್ಗಾತೆ ತಲೆಮುಪ್ಪ ರಶೀದ್ ಹಾಜಾರ್ ಸಾಕಾರ ತನ್ನೆ ದರ್ಗಾತೆ ಕಮಿಟಿ ಪಿನ್ನ ಆಲ್ಮಾರ್ಗ್ ನನ್ನಿ ಚೊಲ್ ರಿಲೀಸ್ ನಡಬಾಟಿತ್ತು. ಇದರಿಂದಾಗಿ ಬಹಳಷ್ಟು ಜನ ಪ್ರಶಂಸೆಯ ಮಾತುಗಳನ್ನು, ಆಡಳಿತ ಮಂಡಳಿಯ ಮೆಚ್ಚುಗೆಯನ್ನು, ಸಮಿತಿಯಲ್ಲಿರುವ ಎಲ್ಲರನ್ನೂ ಮೆಚ್ಚುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇದರಲ್ಲಿ ನಮ್ಮ ಪದಾಧಿಕಾರಿಗಳಾದ ವೈಸ್ ಚೇರ್ಮನ್ UK ಮೋನು ಇಸ್ಮಾಯಿಲ್ ರವರು ಬಹಳ ಅನುಭವದಿಂದ ಬಹಳಷ್ಟು ಕಾರ್ಯಗಳಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಕಾರ್ಯದರ್ಶಿಯವರು ಕೂಡ ಅದೇ ರೀತಿ ಕೆಲಸ ಮಾಡಿದ್ದಾರೆ. ವೈಸ್ ಪ್ರೆಸಿಡೆಂಟ್ ಬಾಬಾ ಮೊಹಮ್ಮದ್ ಹಾಜಿಯವರು, ಕಾರ್ಯದರ್ಶಿಗಳಾದ ತ್ವಾಹಾಜಿಯವರು, ನೌಶಾದ್ ಅಲಿಯವರು, ಆಜಾದ್ರವರು,
ಲೆಕ್ಕ ಪರಿಶೋಧಕ ನಮ್ಮ UT ಇಲಿಯಾಸ್ರವರು, ಖಜಾಂಜಿ ಆದಂಥ ನಮ್ಮ UK ಇಲಿಯಾಸ್ರವರು, ಮಾತ್ರವಲ್ಲದೆ ಎಲ್ಲ ನಮ್ಮ ಜಮಾತಿನ ಎಲ್ಲ ದರ್ಗದ ಸದಸ್ಯರುಗಳು, ಪ್ರತ್ಯೇಕವಾಗಿ ಉರೂಸಿಗಾಗಿ ನೇಮಿಸಿದಂಥ ಉರೂಸ್ ಸಮಿತಿಯವರು, ಅಲ್ಲದೆ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದಂಥ ಊರಿನ ಯುವಕ ಮಿತ್ರರು, ಅಡುಗೆ ಅನುದಾನ ಮಾಡುವಲ್ಲಿ ಕೆಲಸ ಮಾಡಿದಂಥ ಸುಮಾರು 2,500 ಸ್ವಯಂ ಸೇವಕರು, ಈ ರೀತಿ ಎಲ್ಲರ ಒಟ್ಟು ಹೂಡುವಿಕೆಯಿಂದಾಗಿ ಸಹಕಾರದಿಂದಾಗಿ ಒಂದು ಪಿನ್ ಡ್ರಾಪ್ ಪ್ರಾಬ್ಲಮ್ ಇಲ್ಲದೆ ಸರ್ಕಾರ ಆಗಲಿ, ಪೊಲೀಸ್ ಇಲಾಖೆ ಆಗಲಿ, ಜನಸಾಮಾನ್ಯರಿಗಾಗಲಿ ಅಥವಾ ಊರಿನ ನೆರೆಕರೆಯವರಿಗೆ ಕೆಲವು ದಿನ ಅವರ ಮನೆಗೆ ಹೋಗುವ ಬರುವಂಥ ವ್ಯವಸ್ಥೆಗೆ ಅಡಚಣೆ ಬಿಟ್ಟರೆ ಬೇರೆ ಯಾವುದೇ ರೀತಿಯ ಅಹಿತಕರ ಘಟನೆ ಅಥವಾ ಮತ್ತಿದ ಯಾವುದೇ ತೊಂದರೆಗಳು ಅಥವಾ ಒಂದು ಕಂಪ್ಲೇಂಟ್ ಕೂಡ ಇಲ್ಲದೆ, ಒಂದು ಯಾರಿಗಾದರೂ ಆರೋಗ್ಯಕ್ಕೆ ತೊಂದರೆ ಕೂಡ ಆಗದೆ ಯಶಸ್ವಿಯಾಗಲಿಕ್ಕೆ ಇವರೆಲ್ಲ ಕಾರಣಕರ್ತರಾಗಿದ್ದಾರೆ. ಆದರೆ ಇದರ ಹಿಂದೆ ಇಲ್ಲಿ ನಾವು ಯಾರ ಹೆಸರಲ್ಲಿ ಉರುಸ್ ಮಾಡ್ತೇವೋ ಆ ಸೈಯದ್ ಮದನ್ ತಂಗಲ್ರವರ ಕರಾಮತ್ತಿನ ಒಂದು ಭಾಗ ಆಗಿದೆ. ಆ ಕರಾಮತ್ತಿನ ಭಾಗ ಆಗಬೇಕಾದರೆ ಸೃಷ್ಟಿಕರ್ತನಾದ ಅಲ್ಲಾಹನ ಅನುಗ್ರಹ ಅದಕ್ಕೆ ಬೇಕು. ಹಾಗಾಗಿ ಅಲ್ಲಾಹನ ಅನುಗ್ರಹ ನಮಗೆ ದೊರಕಿದೆ. ಇದಕ್ಕೆ ನಾವು ಎಷ್ಟು ಆ ಅಲ್ಲಾಹನಿಗೆ ಧನ್ಯರಾದ ಕೂಡ ಸಾಕಾಗಲಿಕ್ಕಿಲ್ಲ. ಧನ್ಯತಾ ಭಾವನೆಯಿಂದ ನಾವು ಎಷ್ಟು ಬಾರಿ ನಾವು ಪ್ರಾರ್ಥನೆ ಮಾಡಿದರೂ ಕೂಡ ಸಾಕಾಗಲಿಲ್ಲ. ಆ ರೀತಿಯ ಒಂದು ಈ ಉರೂಸಿನ ವ್ಯವಸ್ಥೆ ಸಾಗಿ ಬಂದಿದೆ. ಭಾಳ ಸಂತೋಷ ಇದೆ. ಇದರ ಹಿಂದೆ ಪತ್ರಿಕಾ ಮಿತ್ರರಾದ ತಮ್ಮ ಸೇವೆ ಕೂಡ ಬಹಳಷ್ಟಿದೆ. ಏನೋ ಉರೂಸ್ ಅಂದರೆ ಒಂದು ದಿವಸದ ಯಾಡಿಗೋ ಅಥವಾ ಒಂದು ದಿವಸದ ಪ್ರಚಾರಕ್ಕೂ ನೀವು ನ್ಯೂಸ್ ಹಾಕ್ತೀರಿ. 24 ದಿವಸದ ಎಲ್ಲ ನ್ಯೂಸ್ಗಳನ್ನು ನೀವು ಪ್ರಸಾರ ಮಾಡಿದ್ದೀರಿ. ಅದರಿಂದಾಗಿ ಇನ್ನಷ್ಟು ಜನರಿಗೆ ಇದನ್ನು ತಿಳಿಯಲಿಕ್ಕೆ ಇವರ ಇಲ್ಲಿಯ ಬಗ್ಗೆ ಈ ಬಂದ ವೇದಿಕೆ ಮೇಲೆ ಬಂದಂಥ ವಿದ್ವಾಂಸರುಗಳ ಹೆಸರನ್ನು ನೋಡಿಕೊಂಡು ಇವತ್ತು ಯಾರು ಬರ್ತಾರೆ, ನಾಳೆ ಯಾರು ಬರ್ತಾರೆ, ಇದನ್ನೆಲ್ಲ ಜನ ತಿಳಿದಾಗ ತಂಡೋಪತಂಡ ಜನ ಬರಲಿಕ್ಕೆ ಕಾರಣ ಆಯಿತು. ಅದಕ್ಕಾಗಿ ನಾನು ತಮಗೆಲ್ಲರಿಗೂ ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಲೇಸಲು ಜೆಂಡಾ ಮತ್ತೆ ತಲೆಮುಪಾಯಿ UK ಮೂನ್ ಇಸ್ಮಾಯಿಲ್, ಬಾವ ಮೊಹಮ್ಮದ್, ಸುರೂತೆ ಕಾರ್ಯದರ್ಶಿ ಮೊಹಮ್ಮದ್ ತೋಹ, ಖಜಾಂಜಿ UK ಇಲಿಯಾಸ್ ಉಳ್ಳಾಲ್, ಕಾರ್ಯದರ್ಶಿ ನೌಷದ್ ಅಲಿ, ಆಜಾದ್ ಇಸ್ಮಾಯಿಲ್, ಕನಕ ನೌಕರಿ ಇಲಿಯಾಸ್ UT, ಮಾಧ್ಯಮ ಉಸ್ತುವಾರಿ ಫಾರೂಕ್ ಉಳ್ಳಾಲ್ ಪಿನ್ನೆ ಕೊರೆ ಆಲ್ಮಾರಿನಾರ್. 5 ವರ್ಷದವರೆಗೆ ನಡೆக்கிறದ ಉರುಸು ಈ ಅಂಡ್ ಕೊರೋನಾತೆ ಕಾರಣತ್ತಲು 7 ವರ್ಷ ನಡ್ಕೊಂಬತ್ತುಗು ಅಂಗನೆ ದೇಕೊಂಬತ್ತುಗು ಇನಿಯತ್ತೆ ಉರುಸು ಅದು ಇರ ಜೆಂಡಾ ಮತ್ತೆ ಉರುಸು ಐತಿಕ್ರು. ಈ ಉರುಸಿನಿ ನಡ್ಕೋಗು ಖಾಲಿ 3 ವರ್ಷ ಉಲ್ಲಿ ಉಳ್ಳಾಲ್ತೆ ಉರುಸು ಅಕೇರಿಯಾಯಿರು ಕೊರೋನಾ ಚೊಲುರೆ ಸೀಕ್ ಸುರಾಯ್ ಪಿನ್ನೆ 2 ವರ್ಷ ದರ್ಗಾತೆ ಆಲ್ಮಾರ್ ಬರೋಗು ಆಯಂಟಿಲ್ಲ ಅಂತ അങ്ങനെ ഇതിൽ പൈസ എല്ലാം ചൊല്ലൊരു പേടിയുണ്ട്. 5 വർഷത്തവർക്ക് ഉറൂസ് നടക്കുന്ന എങ്കും കൊറോണ കാരണം തീയാണ്ട് 6 വർഷത്തെ പിന്നെ ഉറൂസ് നടന്നു. ഇത്തരത്തോളം ഇതിഹാസത്തെ നോക്കുമെങ്കിൽ ഇരജനനെ ഉറൂസ് 2025 നടക്കുന്നവർ ഇത് സാധ്യമായെങ്കിൽ ഇനിയൊരു ഉറൂസുಗು ಖಾಲಿ 3 ವರ್ಷ ಮಾತ್ರ ಇಕ್ಕರು. ಈ ವಿಷಯತ್ತು ದರ್ಗಾತೆ ತಲೆಮುಪ್ಪ ರಶೀದ್ ಹಾಜರ್ ಮುಂಡಿತ್ತು ಪಂಡ್ರೆ ಪಿನ್ನೆಮೆ ಉಳ್ಳಾಲ್ತೆ ಹಿರಿಯಂಗ 5 ವರ್ಷದವರೆಗೆ ಉರೂಸ್ ನಡಪಾಟಿ ಬಂದರು. ಆ ಕನಕ ನೋಕಿಯಂಗ್ 2025 ಇರಜನನೆ ಉರೂಸ್ ನಡ್ಕೊನವರು. ಈ ವಿಷಯത്തിൽ ಉನ್ನಲ್ಗೆ ಬಂಡೆ ಪುದಿಯ ಕಮಿಟಿ ರಂಗ ಆಲೋಚನೆ ಹಾಕೋನವರು. ಈ ವಿಷಯത്തിൽ ನಂಗೆ ಮುಂದೆ ಆವುಲ್ಲ ಅಂತ ಚಂತು ನಮ್ಮ ತೀರ್ಮಾನ 5 ವರ್ಷಕ್ಕೊಮ್ಮೆ ಉರೂಸ್ ಕಾರಣಾಂತರದಿಂದ ಅದು 22 ವರ್ಷ ಮುಂದೆ ಹೋಯಿತು. ಅದಕ್ಕೆ ನಾವು ಕಮಿಟಿಯಲ್ಲಿ ನಾವೀಗ ಈ ಕಮಿಟಿಯನ್ನು ವಿಸರ್ಜನೆ ಮಾಡಿ ಹೊಸ ಕಮಿಟಿ ಬಂದಾಗ ಅಲ್ಲಿ ತೀರ್ಮಾನ ಮಾಡಬೇಕಾಗ್ತದೆ. ನಾವೀಗ ತೀರ್ಮಾನ ಮಾಡಿ ಹೋದರೆ ಹೊಸ ಕಮಿಟಿಯವರ ತೀರ್ಮಾನವನ್ನು ನಾವು ಮಾಡಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ಹೊಸ ಕಮಿಟಿಯವರು ಏನು ಮಾಡ್ತಾರೆ ನೋಡಬೇಕು. ನನ್ನ ಸಲಹೆ 25ಕ್ಕೆ ಮಾಡಬೇಕು ಅಂತೇಳಿ, ಯಾರೇ ಅಧಿಕಾರಕ್ಕೆ ಬರಲಿ 25ಕ್ಕೆ ಉರುಸು ಮಾಡಿ ಅದನ್ನು ಆ ರೌಂಡ್ ಫಿಗರ್ಗೆ ತರಬೇಕು. ಮಾಡ್ಬೋದು. ಇನ್ನು ಬರುವವರಿಗೆ ನಾವು ಯಾಕೆ ತೊಂದರೆ ಕೊಡೋದು? ಅವ್ರ ಕೆಲಸ ಅವ್ರು ಮಾಡಲಿ. ನಾನೊಂದು ಮಾಡಬೇಕು ಅಂತೇಳಿ ಮಾಡಿಕೊಂಡು ಅವರ ಅಧಿಕಾರವನ್ನು ಮೊಟಕು ಮಾಡೋದು ಯಾಕೆ? ಅವರು 5 ವರ್ಷ ಮೆರೆಯುವುದಾದ್ರೆ ಮೆರೀಬೋದಲ್ಲ, ಅಧಿಕಾರ ಚಲಾವಣೆ ಮಾಡ್ಬೋದಲ್ಲ. ನಾವೀಗ ಬಂದಿಟ್ಟರೆ ಮತ್ತೆ 3 ವರ್ಷ ಇರೋದಲ್ಲ, ಆಗ ನನಗೆ ಬೈತಾರೆ ಅವರು. ಹೌದು, ಆಗ ಬೈತಾರೆ ನಮಗೆ ಅವರು. ಇವರು ಹೋಗುವಾಗ ನಮಗೊಂದು 2 ವರ್ಷ ಅಧಿಕಾರ ಕಮ್ಮಿ ಮಾಡಿದ್ರು ಅಂತ. ಅದು ಬೇಡ, ಅವರು ಬಂದ ಮೇಲೆ ಮಾಡಲಿ. ನನ್ನ ಸಲಹೆ 25ಕ್ಕೆ ಮಾಡಬೇಕು ಅಂತ. ಉರುಸ್ರೆ ಅಕೇರಿ 2 ನಡ್ನೆ ಚೋರುದಾನ ಲೇಸು ಚಂದಂಗೆ ಸೀರಣಿ ಕೊಡ್ಕುರೆ ಲೇಸ್ ಐತಿಕ್ಕಿರಿದು. ಈ ಲೇಸಲು ಸುಮಾರು 6 ಲಕ್ಷ ಆಲ್ಮಾರ್ ಕೂಡಿನಾರು. ಈ ಲೇಸ್ಗೆ 30 ಟನ್ ಅರಿ, അതേപോലെ 13 ಟನ್ ಎರ್ಚಿಯ ಚೆಲವಾಯಿರು, ಅದಲ್ಲಂಟು 4 ಟನ್ ನೆಯ್ ಚೆಲವಾಯಿರು. ಇದ್ರೆ ಎಲ್ಲ ஒரு ಸುದ್ದಿ ಉಂಡು ನೋಕಿ ಬರು. ಉರುಸ್ರೆ ಅಕೇರಿಗೆ 26 ಗಂಟೆ ನಡ್ನೆ ಚೋರುದಾನ ಲೇಸಲು ಸುಮಾರು 6 ಲಕ್ಷ ಆಲ್ಮಾರ್ ಸೇರಿನಾರು.
ಚೋರು ಕೊರಡಿಯಾಗು ತೀರ ಚೊಲ್ಲೂರಿ ನೆಲೆಲು ದರ್ಗಾ ಕಮಿಟಿ ಬೆನ್ಮಾಯಿ ವ್ಯವಸ್ಥೆ ಹಾಕಿಂತು ಚೋರುಗು 3000 ಟನ್ ತಾಜ್ಮಹಲ್ ನೈಚೋರು ಹರಿ 1300 ಕಿಲೋ ಆರ್ಡರ್ ಎರ್ಚಿ 400 ಕಿಲೋ ನೇಯ್ ತಿಂದರು ಚೋರು ಕರಿ ಹಾಕೋಗು ಪೋನೆಟ್ಟು ಗುಂಪು ಸೊರಪ ನೆಡ್ತು ಜಂಡೆ ಚೊಂಬು ಚೋರು ஒரு ಚೊಂಬು ಕರಿಕ್ 1800 ರೂಪಾಯಿ ಬೆಲೆ ಕೊಡ್తున్నారు 26 ಗಂಟೆ ಚೋರು ದನತ್ತು ಆಲ್ಮರಿ ಸುಧಾರಿಕೆ 3000 ವಾಲಂಟಿಯರ್ ರಂಗ ಮೇನತ್ ಹಾಕಿರಾರು 5 ಕರಿಯತ್ತೆ ವಾಲಂಟಿಯರ್ ರಂಗ 4 ಗಂಟೆ ಪೋಲೆ ಮೇನತ್ ಹಾಕಿರಾರು ಅಕೇರಿ 2 ದರ್ಗಾತೆ ಜಾಲ್ ವಾಚ್ ಪರ್ಸ್ ಕಾಸು ವಾಹನ ತೆಗಿ ಇಂಗನೆ ಚೆಮ್ಮೆ ಬಸ್ತು ಕಿಟ್ಟಿರು ಆದರೆ ಅದಾದ ಆಲ್ಮಾರ್ಗೆ ಎತ್ತುಪಾಟ್ರೆ ಕೋಸಿ ದರ್ಗಾ ಕಮಿಟಿ ಹಾಕಿರು ಸುರುತ್ತೆ ಬಿಡ್ಚಿ ಅಕೇರಿ ತೋಲು ಮೇನತ್ ಹಾಕಿ ಎಲ್ಲರಿಗೂ ದರ್ಗಾತೆ ಮಾಧ್ಯಮ ಉಸ್ತುವಾರಿ ಪಾರುಕುಳ್ಳಲ್ಲಿ ಅನ್ನಿಜುಂಟು ಹಜರತ್ ಸೈಯದ್ ಶರೀಫುಲ್ ಮದನಿ ಕತಸಲ್ಲಾಹು ಸಿರ್ರಹುಲ್ ಅಜೀಜ್ ಇವರ 21ನೇ ಪಂಚವಾರ್ಷಿಕ ಉರುಸ್ ಸೈಯದ್ ಮದನಿ ದರ್ಗಾಡಳಿತ ಸಮಿತಿಯ ನೇತೃತ್ವದಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಆಚರಿಸಿಕೊಂಡು ಬರುತ್ತಿರುವಂತಹ ಉರುಸನ್ನು ಈ ಬಾರಿ ನಾವು ಬಹಳ ರಚನಾತ್ಮಕ ಸ್ಥಿತಿಯಲ್ಲಿ ಇದನ್ನು ಆಚರಿಸಿಕೊಳ್ಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಈ ತನಕ ಎಂದೂ ಇಲ್ಲದ ಕೆಲವೊಂದು ಹೊಂದಾಣಿಕೆ ಮತ್ತು ನಮ್ಮೊಳಗಿನ ಎಲ್ಲ ಅಭಿಪ್ರಾಯ ವ್ಯತ್ಯಾಸಗಳನ್ನು ಬದಿಗಿಟ್ಟು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಮುಸ್ಲಿಮರು ಕ್ರೈಸ್ತರು ಹಿಂದೂಗಳು ಎಲ್ಲರೂ ಒಂದಾಗಿಕೊಂಡು ನಮ್ಮ ಪರಂಪರೆಯಲ್ಲಿ ಹೇಗೆ ಉರುಸನ್ನು ಆಚರಿಸಿಕೊಂಡು ಬರುತ್ತಿದ್ದರೋ ಅದೇ ರೀತಿಯಲ್ಲಿ ನಾವು ಈ ಬಾರಿ ಉರುಸನ್ನು ಆಚರಿಸ್ತಾ ಬಂದಿದ್ದೇವೆ. ಕಳೆದ 25 ದಿನಗಳಲ್ಲಿ ಈ ಸೈಯದ್ ಮದನಿಯವರ ಪ್ರಾಂಗಣದಲ್ಲಿ ಈ ದರ್ಗಾ ವಠಾರದಲ್ಲಿ ಸೇರಿದ ಜನಸ್ತೋಮ ನಿಜಕ್ಕೂ ಐತಿಹಾಸಿಕ ಮತ್ತು ಅಭೂತಪೂರ್ವ. ಈ ಹಿಂದೆ ಎಂದೂ ಕಾಣದ ಹೆಂಗಸರು ಮತ್ತು ಗಂಡಸರ ಆ ಒಂದು ಬರುವಿಕೆ ಮತ್ತು ಎಲ್ಲ ದಿನ ಕೂಡ ಜಿಯಾರತಿನಲ್ಲಿ ವಿವಿಧ ಪ್ರಾರ್ಥನೆಗಳಲ್ಲಿ ಮತ್ತು ಇಲ್ಲಿನ ವಾಸ್ ಕಾರ್ಯಕ್ರಮಗಳಲ್ಲಿ ಮತ ಪ್ರವಚನ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಆ ಶ್ರೋತೃಗಳಾಗಿ ಅದನ್ನು ಕೇಳುತ್ತಾ ಬರುವಂತಹ ಆ ಒಂದು ಸುಂದರ ವಾತಾವರಣವನ್ನು ಮೂಡಿಸುವಲ್ಲಿ ನಮ್ಮ ಆಡಳಿತ ಸಮಿತಿ ಅಲ್ಲಾಹನ ದಯದಿಂದ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೆ. ಈ ಯಶಸ್ವಿಗೆ ಮೂಲ ಕಾರಣ ನಮ್ಮೂರಿನ ತರುಣರು, ನಮ್ಮೂರಿನ ಹಿರಿಯರು ಮತ್ತು ನಮ್ಮ ಸಹೋದರಿಯರು, ನಮ್ಮ ತಾಯಂದಿರು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಇವತ್ತು ಪ್ರತಿ ಮನೆಯ ಉಳ್ಳಾಳದ ಪ್ರತಿ ಮನೆಯ ಗಂಡು ಹೆಣ್ಣು ಮಕ್ಕಳು ಎಲ್ಲರೂ ಸೇರಿಕೊಂಡು ಈ ಉಳ್ಳಾಳ ಉರುಸನ್ನು ನಾಡ ಹಬ್ಬವನ್ನಾಗಿ ಆಚರಿಸುವ ರೀತಿಯಲ್ಲಿ ಆಚರಿಸ್ತಾ ಬಂದಿದ್ದೇವೆ. ಇವತ್ತಂತೂ ಕೊನೆಯ ದಿನ, ಸಮಾಪ್ತಿಯಾಗುವ ದಿನ. ಇವತ್ತು ಶೇಖುನಾ ಜುಫ್ರಿ ಮುತ್ತುಕೋಯ ತಂಗಲ್ರವರ ನೇತೃತ್ವದಲ್ಲಿ ದುವಾ ಆಶೀರ್ವಚನವನ್ನು ಗುರುಗಳು ಮಾಡಿಕೊಂಡು ಈಗಾಗಲೇ ಮಗ್ರಿಬ್ ಸಮಯದಲ್ಲಿ ನಮ್ಮನ್ನು ಈ ಮುಂದಿನ ಕಾರ್ಯಕ್ಕೆ ಅಣಿಯಾಗಲು ಸಿದ್ಧತೆಗೊಳ್ಳಲು ಹೇಳಿ ಹೋಗಿರುತ್ತಾರೆ. ಅದರಂತೆ ಇವತ್ತು ಊಟೋಪಚಾರದ ಕಾರ್ಯಕ್ರಮ ನಡೀತಾ ಇದೆ. ಈ ಹಿಂದೆ 10-11 ಗಂಟೆಯ ಹೊತ್ತಿಗೆ ಊಟ ಕೊಡುವ ಆ ಒಂದು ಸಂದರ್ಭ ನಡೆದಿದ್ದರೆ ಈ ಬಾರಿ ಸರಿಯಾಗಿ 9 ಗಂಟೆಗೆ ಅನ್ನದಾನವನ್ನು ಪ್ರಾರಂಭ ಮಾಡಲಾಗಿದೆ. ಈ ಹಿಂದಿನಂತೆ ನಮ್ಮ ಪರಂಪರೆಯಂತೆ ನಂಬರ್ 1 ಕರಿಯಾಗಿರುವಂತಹ ಕೋಟೆಪುರದವರು ಅದರ ನೇತೃತ್ವವನ್ನು ವಹಿಸಿಕೊಂಡು ಕೋಟೆಪುರದ ಯುವಕರು ಸುಮಾರು 4-4.5 ಗಂಟೆಯ ಸಮಯಕ್ಕೆ ಒಂದಾಗಿ ಕೋಟೆಪುರ ಕೋಡಿಯ ಯುವಕರೊಂದಿಗೆ ಕೂಡಿ ಕೋಟೆಪುರ ಕರಿಯನ್ನು ಪ್ರತಿನಿಧಿಸಿಕೊಂಡು ದರ್ಗಾ ಪ್ರಾಂಗಣಕ್ಕೆ ಬರುವ ಆ ಒಂದು ಸೀನರಿ, ಆ ಒಂದು ದೃಶ್ಯ ನಿಜಕ್ಕೂ ಅದು ಮನಮೋಹಕ ಮತ್ತು ಅದು ಐತಿಹಾಸಿಕ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಅದೇ ರೀತಿ ಈಗ ಎರಡನೇ ಪಾಳಿನಲ್ಲಿ ಕಲ್ಲಾಪಿನವರು, ಆಮೇಲೆ ಮುಖಚೇರಿಯವರು, ಆಮೇಲೆ ಹಳೆಕಳದವರು, ಕೊನೆಯದಾಗಿ ಮೇಲಂಗಡಿಯವರು ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು ಹೋಗುವವರಿದ್ದಾರೆ. ಈಗಾಗಲೇ ಇಲ್ಲಿ ಸಣ್ಣದರಾದ ಸ್ವಯಂ ಸೇವಕರು ಮತ್ತು ಮುಂದಿನ ಪಾಳಿಗೆ ರೆಡಿಯಾಗಿ ಮದನಿ ಹಾಲಿನಲ್ಲಿ ನಂತರದ ಕರಿಯಾದವರು ಸ್ವಯಂ ಸೇವಕರು ಇವತ್ತು ವಿಶ್ರಾಂತಿ ಪಡೆಯುತ್ತಾ ಇದ್ದಾರೆ. ಇವರ ಅವಧಿ ಮುಗಿದ ತಕ್ಷಣ ಈಗಾಗಲೇ 12 ಗಂಟೆ ಸಮೀಪಿಸ್ತಾ ಇದೆ. ಇನ್ನು 1 ತಾಸಿನಲ್ಲಿ ಕೋಟೆಪುರ ಕರಿಯದವರ ಈ ಒಂದು ಸರಬರಿ, ಈ ಒಂದು ಸತ್ಕಾರ ಅದು ಮುಗಿಯುತ್ತದೆ, ಅವಧಿ ಮುಗಿಯುತ್ತದೆ. ಆ ನಂತರ ಎರಡನೇದಾಗಿ ಮುಖಚೇರಿಯವರು ಬರ್ತಾರೆ. ಮುಖಚೇರಿಯವರ ನಂತರ ಕಲ್ಲಾಪ ಕರೆಯದವರು ಬರ್ತಾರೆ. ಕಲ್ಲಾಪ ಕರೆಯದವರ ನಂತರ ಹಳೆಕಳದವರು ಬರ್ತಾರೆ. ಅದರ ನಂತರ ಮೇಲಂಗಡಿಯವರು ಬರ್ತಾರೆ. ನಾಳೆ ಸಂಜೆ ಬಹುಶಃ 5ರವರೆಗೆ ಈ ಒಂದು ಅನ್ನದಾನ ನಡೀತಾ ಇದೆ. ವಿಶೇಷ ಅಂತ ಹೇಳುವುದಿದ್ರೆ ಈ ಬಾರಿ
ಗಂಡಸರಷ್ಟೇ ಪ್ರಮಾಣದಲ್ಲಿ ನಮ್ಮ ತಾಯಂದಿರು ನಮ್ಮ ಸಹೋದರಿಯರು ಬಂದು ಈ ಕಾರ್ಯಕ್ರಮದಲ್ಲಿ ಮಿಂಗಿಲಾಗಿದ್ದಾರೆ, ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ಮತ್ತು ಊಟೋಪಚಾರವನ್ನು ಸ್ವೀಕರಿಸಿಕೊಂಡು ಹೋಗ್ತಿದ್ದಾರೆ. ನಮ್ಮ ಸಂತೋಷ ನಮಗಿದೆ. ನಮ್ಮ ನಾಯಕರಾದ ನಮ್ಮ ಅಧ್ಯಕ್ಷರಾದ ಹಾಜಿ ಅಬ್ದುಲ್ ರಶೀದ್ ಅವರ ನೇತೃತ್ವ ಮತ್ತು ಅವರ ಸಮಿತಿಯ ಪದಾಧಿಕಾರಿಗಳು ಮತ್ತು ಸಮಿತಿ ಸದಸ್ಯರ ಉರುಸು ಸಮಿತಿಯ ನೇತೃತ್ವ ಮತ್ತು ಪ್ರತಿಯೊಂದು ಮೊಹಲ್ಲೆಗಳ ಮಸೀದಿಗಳ ಅಧ್ಯಕ್ಷರ ಆ ಒಂದು ಸಹಕಾರ ಮತ್ತು ಪ್ರತಿ ಯುವತಿಯರ ಮತ್ತು ಹಿರಿಯರ ಕಿರಿಯರ ಎಲ್ಲರ ನೆರವಿನಿಂದ ಈ ಒಂದು ಉರುಸ್ ಅಭೂತಪೂರ್ವವಾಗಿ ಈ ಹಿಂದೆ ಎಂದೂ ನಡೆಯದಂತಹ, ಅದು ಯಾವುದೇ ಸ್ಟೇಜ್ ಪ್ರೋಗ್ರಾಮ್ ಆಗಿರಲಿ ಅಥವಾ ಊಟೋಪಚಾರದ ಈ ದಿನದ ಕಾರ್ಯಕ್ರಮವಾಗಲಿ, ಮತ ಪ್ರವಚನದ ಕಾರ್ಯಕ್ರಮವಾಗಲಿ, ಜಿಯಾರತ್ನ ಕಾರ್ಯಕ್ರಮವಾಗಲಿ, ಶರ್ಬತ್ ಕೊಡುವ ಕಾರ್ಯಕ್ರಮವಂತೂ ಈ ಹಿಂದಿನ ಕಾರ್ಯಕ್ರಮವೇ ಜನರು ಮೆಚ್ಚುವಂತಿತ್ತು. ಈ ಬಾರಿ ಅದಕ್ಕಿಂತಲೂ ಹೆಚ್ಚು ಶ್ಲಾಘನೆಯನ್ನು ಪಡೀತಾ ಇದೆ. ಅದೇ ರೀತಿ ನಮ್ಮ ಸ್ವಯಂ ಸೇವಕರು, ಅಲ್ಲಿ ಬಡವನು ಇದ್ದಾನೆ, ಅಲ್ಲಿ ದಲಿತನು ಇದ್ದಾನೆ, ಅತೀವ ಶ್ರೀಮಂತನು ಇದ್ದಾನೆ, ಆದರೂ ಕೂಡ ಪಾದರಕ್ಷೆಗಳನ್ನು ಇವತ್ತು ಯಾತ್ರಾರ್ಥಿಗಳಾಗಿ ಸಂದರ್ಶನಾರ್ಥಿಗಳಾಗಿ ಅವರು ಬರ್ತಾರೆ ಜಿಯಾರತಿಗೆ. ಅವರ ಪಾದರಕ್ಷೆಗಳಾದ ಶೂಸ್ ಮತ್ತು ಮೆಟ್ಟುಗ ಚಪ್ಪಲಿಗಳನ್ನು ಅವರು ಸ್ವೀಕರಿಸಿಕೊಂಡು ಅದನ್ನು ಜೋಪಾನವಾಗಿ ಇಟ್ಟುಕೊಳ್ಳುವ ಆ ಒಂದು ಕ್ರಮ ನಿಜಕ್ಕೂ ಬಹುಶಃ ನಮ್ಮ ಜಿಲ್ಲೆಯಲ್ಲೆಲ್ಲ ನಮ್ಮ ರಾಜ್ಯದಲ್ಲಿ ಇಂತಹ ಒಂದು ವಿನೂತನ ಕ್ರಮ ಇಲ್ಲ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ನಮ್ಮ ಜಮಾತಿನ ನಮ್ಮ ಹೆಮ್ಮೆ ಅಭಿಮಾನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ವೀಲ್ ಚೇರ್ನಲ್ಲಿ ವೃದ್ಧರನ್ನು ನಡೆಯಲಿಕ್ಕಾಗದ ವಿಕಲಾಂಗರನ್ನು ಕೂರಿಸಿಕೊಂಡು ಕಿಲೋಮೀಟರ್ಗಳ ದೂರದಿಂದ ಕರೆದುಕೊಂಡು ಬರುವಂತಹ ಅವರೊಂದು ಶ್ರಮ ನಿಜಕ್ಕೂ ಪ್ರಶಂಸನೀಯ ಅಂತ ಹೇಳಲಿಕ್ಕೆ ಬಯಸುತ್ತೇನೆ. ಅದರಲ್ಲೂ ಕೋಟೆಪುರದ ಹಮೀದ್ರವರು, ಮೇಲಂಗಡಿಯ ಮಿಲ್ಲತ್ ನಗರದ ಬದ್ರುದ್ದೀನ್ ರವರ ಸೇವೆ ನಿಜಕ್ಕೂ ಅದು ಕಣ್ಮನ ಸೆಳೆಯುವಂಥದ್ದು. ಸಣ್ಣ ಮಕ್ಕಳು ಕೂಡ ವೀಲ್ ಚೇರನ್ನು ದೂಡಿಕೊಂಡು ಬರುವಂತಹ ಸೀನರಿ ನಿಜಕ್ಕೂ ನಾವು ಮೆಚ್ಚುವಂಥದ್ದು. ಇನ್ನು ಹಾಡುಗಳನ್ನು ಸಂರಕ್ಷಿಸುವುದಕ್ಕಾಗಿ ಚೈಮೋನ್ ಲತೀಫ್ ಅವರ ನೇತೃತ್ವದ ಆ ಒಂದು ಸಮಿತಿ ದಿನ ಶ್ರಮ ಪಡ್ತಾ ಇದೆ. ಇವತ್ತು ಹಾಡುಗಳನ್ನು ಯಾವುದೇ ರೋಗ ಬಾಧಿಸದಾಗೆ ಇರುವುದಕ್ಕೆ ಅವರು ಕೂಡ ಕಾರಣರಾಗಿದ್ದಾರೆ. ಅದೇ ರೀತಿ ವಿದ್ಯುತ್ ಅಲಂಕಾರ ಇದರ ಡಿಪಾರ್ಟ್ಮೆಂಟ್ ಆಗಿರುವಂತಹ ಇದರ ನೇತೃತ್ವವನ್ನು ಅಲಿ ಮೋನ್ ಅವರು ವಹಿಸಿದ್ದಾರೆ. ಅವರು ಕೂಡ ಸಮರ್ಥವಾಗಿ ಮತ್ತು ಅವರ ತಂಡ ಈ ಸೇವೆಯನ್ನು ಮಾಡಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಅದೇ ರೀತಿಯಲ್ಲಿ ಅನೌನ್ಸ್ಮೆಂಟ್ ಅನ್ನು ಮಾಡ್ತಿರುವಂತಹ ಎಲ್ಲ ನಮ್ಮ ಅನೌನ್ಸ್ಮೆಂಟ್ ಮಾಡುವ ಎಲ್ಲ ಉದ್ಘೋಷಕರು ಬಹಳ ಚಂದವಾಗಿ, ಬಹಳ ಮನಮುಟ್ಟುವಂತೆ, ಎಲ್ಲರಿಗೆ ಅರ್ಥವಾಗುವಂತೆ ಅವರು ಅನೌನ್ಸ್ ಅನ್ನು ಮಾಡ್ತಿದ್ದಾರೆ. ನಾನು ವಿಶೇಷತಃ ಈಗ ಬರುವಾಗ ಈ ಪ್ರದೇಶದಲ್ಲಿ ಅನೌನ್ಸ್ ಅನ್ನು ಕೇಳಿದೆ. ಖಂಡಿತವಾಗಿಯೂ ಒಬ್ಬ ಮಾತುಗಾರನಾದ ನನಗೇನೆ ನಾನು ಇದು ಹೆಚ್ಚೊತ್ತು ನೋಡುವ ಹಾಗೆ ಮಾಡಿತು. ಅಷ್ಟು ಶುಭ್ರವಾದ ಕನ್ನಡದಲ್ಲಿ ಬಹಳ ಚಂದವಾಗಿ ನಮ್ಮ ಬ್ಯಾರಿ ಭಾಷೆಯಲ್ಲೂ ಜನರಿಗೆ ಒಂದು ತಾಕೀತನ್ನು, ಎಚ್ಚರಿಕೆಯನ್ನು, ಮಾರ್ಗದರ್ಶನವನ್ನು ಮಾಡುವಂತಹ ಒಬ್ಬ ಉದ್ಘೋಷಕ ಇಲ್ಲಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಿದೆ. ನಾನು ಅವರ ಮುಖ ನೋಡಿಲ್ಲ, ಆದರೂ ಕೂಡ ಅವರಿಗೆ ನಾನು ಪ್ರಶಂಸಿಸುತ್ತೇನೆ. ಅದೇ ರೀತಿ ಪ್ರತಿಯೊಂದು ಡಿಪಾರ್ಟ್ಮೆಂಟಿನಲ್ಲಿ ಕೂಡ, ಅದು ನಮ್ಮ ಬ್ಲ್ಯಾಕ್ ಸ್ಕ್ವಾಡ್ ಆಗಿರ್ಬೋದು ಅಥವಾ ನಮ್ಮ ವಾಲಂಟಿಯರ್ ನಿಲ್ಲುವ ಎಲ್ಲ ಯುವಕರಾಗಿರ್ಬೋದು, ಹಿರಿಯರಾಗಿರ್ಬೋದು, ಎಲ್ಲರಲ್ಲೂ ಕೂಡ ಸೇವಾ ಮನೋಭಾವ ಎದ್ದು ಕಾಣ್ತದೆ. ಇದು ಹಜರತ್ ಸೈಯದ್ ಮದನಿ ಅವರ ಕೃಪೆ ಅಂತ ಹೇಳಲಿಕ್ಕೆ ಬಯಸ್ತೇನೆ, ಅವರ ತಾಕತ್ತು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕೊರೋನಾದ ಪ್ರತಿಕೂಲ ಸಮಯದಲ್ಲಿ ಆರ್ಥಿಕ ಸಂಕಷ್ಟದಲ್ಲಿದ್ದ ನಮ್ಮ ಆಡಳಿತ ಸಮಿತಿ ಕೇವಲ ಕೆಲವು ರೂಪಾಯಿಗಳನ್ನು ಹಿಡಿದು ಈ ಕಾರ್ಯಕ್ರಮಕ್ಕೆ ಮುಂದಕ್ಕೆ ಬಂದಾಗ ನಮ್ಮನ್ನು ತಮಾಷೆ ಮಾಡಿದವರು, ನಮ್ಮನ್ನು ಗೇಲಿ ಮಾಡಿದವರು, ನಮ್ಮನ್ನು ಚುಚ್ಚು ಮಾತುಗಳಿಂದ ಹೀಯಾಳಿಸಿದವರು ಇವತ್ತು ಆಶ್ಚರ್ಯ ಪಡುವಂತೆ, ಬಾಯಿ ಮುಚ್ಚಿಕೊಳ್ಳುವಂತೆ ಇವತ್ತು ಸೈಯದ್ ಮದನಿಯವರ ಕರಾಮತ್ತಿನಿಂದ ಒಂದು ಅಭೂತಪೂರ್ವ ಅಷ್ಟೇ ಯಶಸ್ವಿಯಾದ, ಅಚ್ಚುಕಟ್ಟಾದ ಮತ್ತು ಇವತ್ತು ಗುರುಗಳು ಮೊನ್ನೆ AP ಉಸ್ತಾದರು, ಇವತ್ತು ಜಿಬ್ರಿ ತಗಲ್ರವರು ಇಬ್ಬರೂ ಕೂಡ ನೇತೃತ್ವ ವಹಿಸಿ ಅವರಿಬ್ಬರೂ ಕೂಡ ಇವತ್ತು ಈ ಒಂದು ನಮ್ಮ ಈ ವ್ಯವಸ್ಥೆಯನ್ನು ಮೆಚ್ಚಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದಾರೆ. ಆದ್ದರಿಂದ ಈ ಮೂಲಕ ನಾಡಿನ ಎಲ್ಲ ಜನರಿಗೆ ಹೇಳುತ್ತಿದ್ದರೆ, ನೀವು ಇವತ್ತು ತಬ್ರೂಕನ್ನು ಬಿಟ್ಟು ಈ ತಬ್ರೂಕನ್ನು ಯಾರಿಗೆ ಸಿಗಲಿಲ್ಲವೋ ಅವರಿಗೆ ತಲುಪಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದೆ. ಇದು ಹೊಟ್ಟೆ ತುಂಬ ಊಟ ಅಲ್ಲ, ಇದು ತಬ್ರೂಕ, ಇದು ರೋಗ ರುಜಿನಗಳನ್ನು ದೂರ ಮಾಡುವಂತಹ ಒಂದು ಪ್ರಸಾದ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ದಯವಿಟ್ಟು ಎಲ್ಲ ಶ್ರಮಗಳನ್ನು ಬದಿಗೊತ್ತಿಕೊಂಡು ನಮ್ಮ ಸೇವೆಯೊಂದಿಗೆ ಸಹಕರಿಸಿದ ಊರಿನ ಪರವೂರ ಎಲ್ಲರಿಗೂ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ. ಜೊತೆಗೆ ಮಾಧ್ಯಮ ಮಿತ್ರರಾದ ಎಲ್ಲರಿಗೂ, ಆಸಿಫ್ ಆಗಿರ್ಬೋದು, ನಮ್ಮ ಅನ್ಸಾರ್ ಇನೋಳಿ ಆಗಿರ್ಬೋದು, ಹಸೀರ್ ಕಲ್ಕಟ್ಟ ಆಗಿರ್ಬೋದು, ಅದೇ ರೀತಿ ಲೈವ್ ಮಾಡ್ತಿರುವವರು ನಮ್ಮ ಸಿನಾಲ್ರವರು ಕೂಡ ಎಲ್ಲರನ್ನೂ ಕೂಡ ನಾನು ಮೆಚ್ಚುತ್ತೇನೆ. ಹಾಗೆ ಉದಯವಾಣಿಯ ವರದಿಗಾರರಾದ ವಸಂತರವರು, ಇವರು ವಿಜಯ ಕರ್ನಾಟಕದ
ಹುಣ್ಣಿಕಾಯಿ ಅವರು, ಅದೇ ರೀತಿ ನಮ್ಮ ಚಾನೆಲ್ ಅವರು, ಡೈಜಿ ವರ್ಲ್ಡಿನ ಅಹಮದ್ ಬಾವರವರು, ಶಂಶೀರ್ ಮುಂಡೋಳಿ ಅವರು, ಬಡೋಳಿ ಅವರು ಎಲ್ಲರೂ ಕೂಡ ಇವತ್ತು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಮಾಧ್ಯಮಕ್ಕೆ ಮತ್ತೆ ಶಾನ್ ಮೀಡಿಯಾದ ಅಲಿಮೋನ್ ಅವರ ಮಗನಿಗೂ ಈ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನಮ್ಮ ವ್ಯವಸ್ಥೆಯಲ್ಲಿ ಅಚ್ಚುಕಟ್ಟಾದದ್ದೇ ಆದರೆ ಅದು ನಮ್ಮ ಸ್ವಯಂ ಸೇವಕರ ಶ್ರಮ, ಅದು ನಮ್ಮ ಊರಿನ ಎಲ್ಲ ಹಿರಿಯರ ಶ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಶುಭ ಕೋರ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಉಳ್ಳಾಲ ದರ್ಗಾ ಚೊನೆಯದು ಎಲ್ಲಾ ದೀನ್ರ ಆಲ್ಮರೆ ಪಿರ್ಸತ್ತೆವರು ನೆಲೆಯತಿಕ್ರು അങ്ങനെ തിക്കുമുത്ത് കൊടുത്ത ഉറുസുകു എല്ലാ ദീന്ദ്ര ആൽമാരും അങ്ങനെ ആയ രൂപത്തിൽ ಇದಕ್ಕೆ ಬೇರೆ ಕೆಲವರೇ ಪೈಸಂ അതേപോലെ ಬೇರೆ ಬೇರೆ ಬಸ್ತನ್ನು ಕೊಡ್ಕೊರಾರು. അങ്ങനെ ತಿಕ್ಕಮುತ್ತುಗು ಏಣ್ಣು ನಡ್ಡೆ ಉರುಸುಗು ಉಳ್ಳಾಲ ಪಿನ್ನ ಮುಡಿಪು ಬ್ಲಾಕ್ ಕಾಂಗ್ರೆಸ್ ತರಫ್ಲು ಸಂದಲ್ ಮೆರವಣಿಗೆ ಬಂದಂತು. ಈ ಮೆರವಣಿಗೆಯಲ್ಲಿ ಎಂದ್ರೆಲ್ಲ ಇಂತು ನೋಕಿ ಬರ ಉಳ್ಳಾಲ ಪಿನ್ನ ಮುಡಿಪು ಬ್ಲಾಕ್ ಕಾಂಗ್ರೆಸ್ ತರಫ್ಲು ಉಳ್ಳಾಲ್ತೆ ಉರುಸುರೆ ಜೋರ್ದಾನತ್ತು ನಡ್ನೆ ಸಂದಲ್ ಮೆರವಣಿಗೆಯಲ್ಲಿ 135 ಕ್ವಿಂಟಲ್ ನೈಚೋರ್ಯಾರಿ 125 ಆಡು ತೇಂಗೆ ಪಿನ್ನ ಬೇರೆ ಬೇರೆ ಬಸ್ತು ದರ್ಗತಿ ಎತ್ತುವಾಟ್ಯ ಅದರ ಪಿನ್ನ ಮೇಲ್ತನೆಲ್ ಮುಡಿಪು ಬ್ಲಾಕ್ ಕಾಂಗ್ರೆಸ್ ತಲೆಮೂಪ ಪ್ರಶಾಂತ್ ಕಾಜವ ಮುಂಡಿತು ದರ್ಗಾತೆ ಚೋರ್ಗು ಬೆನ್ಮಾಯ್ತು ಚಮ್ಮೆ ಆಧಾರತ್ತಲು ಬಸ್ತಂಗ ಎತ್ತು ಬಾಟಿರ ಇಂಡತ್ತೆ ನಾಲ್ ದೀಂದ್ರೆ ಪೇರ್ಲು ಗಲಾಟೆ ಅಡಿಪೆನ ಕಾಕಿ ಉಂಟುಲ್ಲಾರು ಅದೆಲ್ಲ ಮರ್ನತು ನಂಗೆ ಎಲ್ಲರೂ ಒರೇ ಉಮ್ಮರೆ ಮಕ್ಕ ಚೊಲ್ಲೂರಿ ಬಿಹಾರತ್ ಜೀವಿಕೆ ಉಂಟು ಚುಂತು. ಐಕ್ಯತೆದ ಪ್ರಧಾನ ಕೇಂದ್ರ ನೆಚ್ಚಿನ ಉಳ್ಳಾಲ ಮದನಿ ದರ್ಗಾ ನೆಕ್ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಒತ್ತಿಡ್ದು ಇನ್ನಿ ನಮ್ಮ ಶಾಸಕರನ ನೇತೃತ್ವ ಅವ್ರನ್ನ ನಿರ್ದೇಶನದ ಪ್ರಕಾರ ಉಳ್ಳಾಲ ಬಕ್ಕ ಮುಡಿಪು ಬ್ಲಾಕ್ದ ಕಾರ್ಯಕರ್ತರ ಬಕ್ಕ ಊರ್ದಕ್ಕನ ಪರವಾದ ಹೊರಕಾಣಿಕೆ ಅಂಚನೆ ಐನೆ ಸಂದಲ್ ಮೆರವಣಿಗೆ ಅಂತ ಬಂದ್ಬೇರು ಐಟು ನಮ್ಮ ರಡ್ಡು ಬ್ಲಾಕ್ದ ಅಧ್ಯಕ್ಷರು ಉಪಾಧ್ಯಕ್ಷರು ಬ್ಲಾಕ್ದ ಮಾತ ಪದಾಧಿಕಾರಿಗಳು ಐತೊಟ್ಟಿಗೆ ನಮ್ಮನ್ನ ಕಾರ್ಯಕರ್ತರು ಬಕ್ಕ ಉಳ್ಳಾಲ ದರ್ಗದ ಮಿತ್ತ ಅಭಿಮಾನ ದೀನಂಚಿನ ಪತ್ತಪ್ಪೆ ಜೋಕುಲು ಐತೊಟ್ಟಿಗೆ ಪಕ್ಷ ಬುಡ್ದು ಮಾತಾ ಜಾತಿ ಧರ್ಮದಕ್ಕಲು ಸೇರ್ದು ಕೊರ್ತಿನಂಚಿನ ಹೊರೆಕಾಣಿಕೆ ಇದು ಒಂಜಿ ಜಾತ್ಯಾತೀತ ತತ್ವದ ನಿಲಟ್ಟು ಇನ್ನು ಸನ್ಮಾನ್ಯ ಜನಾರ್ದನ ಪೂಜಾರ್ಲು ದಿವಂಗತ ಯೂಟ್ಯೂಬ್ ಪರಿದ್ರು ಮಕ್ಕಳ ನೇತೃತ್ವ ದುಂಬುಡ್ಲ ನಡ್ತೊಂದು ಬೈದಿತ್ತನು ಒಂದು ಕಾಲಕ್ರಮೇಣ 5 ವರ್ಷಗಳ ಆಪೆನಂಚಿನ ಈ ಉರೂಸ್ ಕಾರ್ಯಕ್ರಮ ಭಾರಿ ಆತು ದೇಶದಕ್ಕಲು ಭಾರಿ ಆತು ಊರ್ದಕ್ಕಲು ಭಾರಿ ಆತು ಜಾತಿ ಜನಾಂಗದಕ್ಕಲು ಬತ್ತು ಸೇರ್ನಂಚಿನಂಜಿ ಒಂಜಿ ಕೇಂದ್ರ ಒಂದು ಮಕ್ಕಾ ಮದಿನಾ ಪನ್ಪಿನ ಒಂಜಿ ಯಾತ್ರಾ ಸ್ಥಳಕ್ಕೂ ಒಂಜಿ ಸೇರ್ನಂಚಿನ ಈ ಉಳ್ಳಾಲ ಮದನಿ ದರ್ಗಾ ಒಂದು ಇನಿ ನಿರೀಕ್ಷೆಗೆ ಮೀರ್ದು ಎಂಕ್ಲು ಇಲ್ಲಿ ಹೊರೆಕಾಣಿಕೆ ಕೊಡ್ತಾ ಒಂದು ಎಂಕಲ್ನ ಪ್ರಯತ್ನ ಅತ್ತು ಒಂದು ದರ್ಗದ ಒಂಜಿ ಸಾನ್ನಿಧ್ಯಡ್ ಇನ್ನು ಎಂಕಲ್ ನಿರೀಕ್ಷೆದ ಮಿತ್ತು ಎಂಕ್ಲ ಬ್ಲಾಕ್ ಕಡ್ಲ ಎಂಕಲ್ ಮಲ್ದ ಹೆಚ್ಚು ಕಮ್ಮಿ ಎಂಕಲ್ನ ಒಂಜಿ 30 ಕ್ವಿಂಟಲ್ದ ಒಂಜಿ ಇತ್ತಂಡು ಹಿತ್ತಿ ಮಿತಿ ಇತ್ತಂಡು ಆಂಡ ಸಮಯ ಸಂದರ್ಭಡ್ ಎಂಕ್ಲೆಗ 55 ಕ್ವಿಂಟಲ್ ಕೊರ್ಪಿನಂಚಿನ ಒಂಜಿ ಮಲ್ಲ ಮನಸ್ಸು ಎಂಕ್ಲ ದರ್ಗದ ಸಾನ್ನಿಧ್ಯ ಮಲ್ತು ಕೊಡ್ತು ಪಣ್ಯಾರೆ ಯಾನು ಈ ಸಂದರ್ಭಡು ಇಚ್ಛೆ ಪಡೋದಿಲ್ಲ ಏನೇ
ಒಟ್ಟಿಗೆ ಅದು ಹೆಚ್ಚು ಕಮ್ಮಿ 150 ಕ್ವಿಂಟಾಲ್ ದಾತು ಅರಿ ಅಂಚನೆ ಬೊಕ್ಕ ಎಂಕಲ್ನ ಶಾಸಕರು ವಿಭಿನ್ನವಾದ ಇನಿ 150 ಏಡ್ದ ಒಂಜಿ ಕಾಣಿಕೆಯನ್ನ ಕೊಡ್ತೇವೆ. ಒಂದು ವಿಶಿಷ್ಟವೈನ ರಡ್ಡು ಪ್ರಧಾನವೈನ ಒಂಜಿ ನಮ್ಮ ಪ್ರಸಾದ ಅಲ್ತ ಆ ಪ್ರಸಾದಕ್ಕೆ ಅನ್ನ ಸಂತರ್ಪಣೆಗೆ ಊರ್ದಕ್ಲ ಪರವಾದ ನಮ್ಮ ಕೊರ್ತ ನಮ್ಮ ನೆಟ್ಟು ಸೇರ್ನಕ್ಲು ಮಾತ ಒಂಜಿ ಐಕ್ಯತೆದ ಮನೋಭಾವ ನಡೀತಿನಂಚಿನ ಒಂದು ಸಂದರ್ಭ ನಮ್ಮ ಸೇರ್ದ ನಮ್ಮ ಈತೆ ಪ್ರಾರ್ಥನೆ ಮಲ್ಪುಣಿ ಇಂದು 5 ವರ್ಷಗಳ ಆಪಿನಂಚಿನ ಒಂಜಿ ಕಾರ್ಯಕ್ರಮ ಇನಿ ಕೆಲವೊಂಜಿ ವಿಚಾರಡು ನಂಗೆ ಜಾತ್ಯತೀತ ತತ್ವದ ನಿಲುವುಡು ಒಂಚೂರು ಗೊಂದಲ ಉಂಡು ಐನ್ ಮಾತ ಈ ಉಲ್ಲಾಲ ಸಾನ್ನಿಧ್ಯ ನಮಕ್ಕೆ ಪೂರ ಇನ್ನು ದೂರ ಮಲ್ತದ್ದು ನಮ್ಮ ಪತ್ತಪ್ಪೆ ಜೋಕಲ್ಲೆಕ್ಕ ಉಪ್ಪುನಂಚಿನಂಜಿ ಸಮಯ ಸಂದರ್ಭ ನನ್ನ ದುಂಬು ತಿಕ್ಕಡು ನನ್ನ 5 ವರ್ಷದ ಬೊಕ್ಕ ನಡಪುನಂಚಿನ ಈ ಉರುಸ್ ಕಾರ್ಯಕ್ರಮ ನಮ್ಮ ನೆಟ್ಟು ಮಾತೆಲ್ಲ ಪಿರೋರ ಭಾಗ್ಯಾಪನಂಚಿನ ಒಂಜಿ ಅವಕಾಶ ಕೊರಡು ನಂಗೆ ಪೂರ್ಣ ಒಂಜಿ ದೇವರ ಆಯುರಾರೋಗ್ಯ ಕೊರ್ದು ನನಾರ ನೆಡ್ದಲ ಇಜ್ರಾಮನೆ ನಡಪೆರಂಚಿನ ಅವಕಾಶ ಕೊರಡು ಈ ನೆಕ್ಕೆ ನಮ್ಮನ ಶಾಸಕರು ಸೇರೋನವ್ರೆ ಅಂಚ ಅದಪ್ಪನಾಗ ಶಾಸಕರಿಗಲ ನಂಕಲ ಮಾತಿರಗಲ ಆ ಸಾನ್ನಿಧ್ಯ ಎಡ್ಡೆ ಕೊರಡು ಪಣ್ಣೊಂದು ಎಂಕ್ಲೆ ಮಾತ ಉಲ್ಲಾಲ ಬ್ಲಾಕ್ದ ಬಕ್ಕ ಮುಡಿಪು ಬ್ಲಾಕ್ದ ಮಾತ ಪದಾಧಿಕಾರಿ ನಕಲು ಬೈದರು ಅವು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮಾತ ಘಟಕದಕಲು ಬೈದರು ಅಕ್ಲೆ ಮಾತ ಎಡ್ಡೆನೆ ಕೊರಡು ಪಣ್ಣೊಂದು ಈ ಎಂಕ್ಲು ಚಾಲನೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ತಲೆಮುಪ್ಪ ಸದಸ್ಯ ಉಳ್ಳಾಲ್ ಜಿಲ್ಲಾ ವಕ್ಫ್ ತಲೆಮುಪ್ಪ ಯುಕೆ ಮೋನು ಕೆಪಿಸಿಸಿ ಅಲ್ಪಸಂಖ್ಯಾತ ವಿಭಾಗತೆ ಜಂಡಾಮತೆ ತಲೆಮುಪ್ಪ ಅಬ್ದುಲ್ ಜಲೀಲ್ ಮೊಂಟುಗೋಳಿ ನೆದಕಮಾರೈ ನಾಸಿರ್ ನಡುಪದವ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕತೆ ತಲೆಮುಪ್ಪ ಆಲ್ವಿನ್ ಡಿಸೋಜಾ ತಾಲೂಕು ಪಂಚಾಯತ್ ಪಿರಾಕ್ರೆ ತಲೆಮುಪ್ಪ ಮೊಹಮ್ಮದ್ ಮೋನು ನೆದಕಮಾರೈ ದೀಪಕ್ ಪಿಲಾರ್ ಚಂದ್ರಿಕಾ ಚಂದ್ರಹಾಸ ಕರ್ಕೇರ ಶೌಕತ್ ಅಲಿ ಎನ್ಎಸ್ ಕರೀಂ ದೇವಾನಂದ ಶೆಟ್ಟಿ ಚಿತ್ರಕಲಾ ಸಿಎಂ ಸತ್ತಾರ್ ಜಕರಿಯಾ ಮಲಾರ್ ಟಿಎಸ್ ಅಬ್ದುಲ್ಲಾ ಯುಕೆ ಮೋನು ಇಸ್ಮಾಯಿಲ್ ಮುಸ್ತಫಾ ಅಬ್ದುಲ್ಲಾ ರಜಾಕ್ ಕುಕ್ಕಾಜೆ ಸಮೀರ್ ಪಜೀರ್ ಟಿಎಸ್ ಅಬೂಬಕ್ಕರ್ ಜಮಾಲ್ ಅಜಿನಡ್ಕ ಇಂಗೈನಾರ್ ಫಾರೂಕ್ ಉಳ್ಳಾಲ್ ಮರ್ಹಬಾ ಹಾಕಿತು ಯುಪಿ ಅಯೂಬ್ ಮಂಚಿಲ ನನ್ನಿ ಜಂತು ಮುಡಿಪುರೆ ನವೋದಯ ತೋಲ್ತೆ ಮಾರ್ಗ ಚಂದಾಕ್ರೆ ಸ್ವರಪನಿಗೆ ಶಾಸಕ ಯುಟಿ ಖಾದರ್ ಚಾಲನೆ ಕೊಟ್ಟಿತು. ಮುಡಿಪು ಮೂಳೂರು ಮಂಚಿರೆ ಮಾರ್ಗ ಅಗಲ ಹಾಕೋಗು ನಂಗಲೆ ಸರ್ಕಾರಕ್ಕೆ ಮತ್ತು 10 ಕೋಟಿ ರೂಪಾಯಿ ಮೊದಲು ವೆಚ್ಚಿಂತು ಆಯಂಗು ನಂಗಲೆ ಸರ್ಕಾರ ಪೋಯ ಪಿನ್ನೆ ಮಾರ್ಗತೆ ಸೊರಪನಿ ನಿಂಡ್ರು ಆಯ್ತರ ಬೇಗ ಸೊರಪನಿ ತೊಡಗಿಲ್ಲ ಎಂಗು ಸಚಿವ ಮುರುಗೇಶ್ ನಿರಾನಿರೆ ಆಫೀಸರ್ ಎದುರ್ಲು ಪ್ರತಿಭಟನಾ ಕ್ರಾಂತಿ ಶಾಸಕ ಯುಟಿ ಖಾದರ್ ಹೆಸರು ತಾಕ್ರೆ ಫಲ್ಕ ಮುಂಡಿರು. ಮುಡಿಪುರೆ ನವೋದಯ ತೋಲ್ತೆ ಮಾರ್ಗ ಚಂದ ಹಾಕ್ರೆ ಸೊರಪನಿ ಮುಡಿಪುಲ್ ತೊಡಕು ಒಟ್ಟುತ್ತಾ ಇಲ್ಲಿ ಮುಂಡಿತ್ತು ಮೈಕಾಲ ಕ್ಷೇತ್ರದ ಎಲ್ಲ ಮೂತಲು ನಲ್ಲ ಮಾರ್ಗ ಅವನು ಏರಾಯ್ತೆ ಆಲ್ಮಾರು ಅರಗಂಟೆಯಲ್ಲಿ ಮೈಕಾಲ್ದು ಎತ್ತೊಂದು ಚೊಲ್ಲೂರಿ ಬೇರತ್ತು ಎಲ್ಲ ಮಾರ್ಗತೆ ಅಗಲ ಹಾಕಿ ಉಂಟುಲ್ಲಾರು ಬಾಕಿ ಉಳ್ಳೆ ಮಾರ್ಗತೆ ಸೊರಪನಿ ಆಯ್ತಾರೆ ಬೇಗ ತೊಡಕರ ಅಂಟ ಇಲ್ಚುಂತು. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅತ್ಯಂತ ಕಡೆಯ ಗ್ರಾಮದಿಂದ ಮಂಗಳೂರು ನಗರಕ್ಕೆ 30 ನಿಮಿಷದಲ್ಲಿ ಮುಟ್ಟಬೇಕು ಮತ್ತು ಗುಂಡಿರಹಿತವಾದ ರಸ್ತೆ ನಿರ್ಮಾಣ ಮಾಡಬೇಕು ನಮ್ಮ ಇವತ್ತು ಕನಸು. ಅದಕ್ಕೆ ಇವತ್ತು ಹಂತವಾಗಿ ನಮ್ಮೆಲ್ಲ ಕೆಲಸ ಕಾರ್ಯಗಳು ಮಾಡಿ ಬಹುಶಃ ಮುಂದಿನ 6 ತಿಂಗಳೊಳಗಡೆ ಎಲ್ಲ ಒಂದು ವ್ಯವಸ್ಥೆ ನಾವು ಇವತ್ತು ಮಾಡ್ತೀವಿ. ಈಗಾಗಲೇ ತುಕ್ಕೋಟಿನಿಂದ ಪ್ರಾರಂಭ ಆಗಿ ಬಹುಶಃ ಇವತ್ತು ನಾಟಕಲ್ವರೆಗೆ ಇವತ್ತು ರಸ್ತೆ ಮುಂದಿನ 3 ತಿಂಗಳಲ್ಲಿ ಸುಸಜ್ಜಿತವಾಗ್ತದೆ. ಅಲ್ಲಿಂದ ನೇರವಾಗಿ ಬಹುಶಃ ಮುಡಿಪು ಜಂಕ್ಷನ್ವರೆಗೆ ಈಗ ಸುಸಜ್ಜಿತ ರಸ್ತೆ ಇದೆ. ಬರೀ ಈಗ ಮುಡಿಪು ಜಂಕ್ಷನ್ನಿಂದ ಹಿಡಿದು ನವೋದಯ ತನಕ ಮಾತ್ರ ರಸ್ತೆ ಚೆನ್ನಾಗಿತ್ತು. ಆ ರಸ್ತೆಯನ್ನು ನಾವು ನೋಡುವಾಗ ಇದು ಸ್ವಲ್ಪ ಹೆದ್ದೆಗೆಟ್ಟಂಥ ಪರಿಸ್ಥಿತಿ. ಅದಕ್ಕಾಗಿ ಬಹುಶಃ ಈ ಒಂದು ಹಂತದಕ್ಕೆ ಕೂಡ ಇವತ್ತು ಅನುದಾನ ನಾವು ಇದು ಬಿಡುಗಡೆ ಮಾಡಿದ್ದೇವೆ. ನವೋದಯ ಹಿಡಿದು ನಮ್ಮ ಪಾತೂರು ಗಡುವರೆಗೂ ಕೂಡ ರಸ್ತೆ ಭಾಳ ಚೆನ್ನಾಗಿ ಇರುವಂಥದ್ದು. ಕ್ಷೇತ್ರ ಉದ್ದಗಲಕ್ಕೂ ಸುಸಜ್ಜಿತವಾದ ರಸ್ತೆ ಸಂಚಾರ ಮಾಡಲಿಕ್ಕೆ ಸುರಕ್ಷತೆ ಸಂಚಾರಕ್ಕಾಗಿ ಅತ್ಯುತ್ತಮವಾದ ರಸ್ತೆಯನ್ನು ನಾವು ಇವತ್ತು ನಿರ್ಮಾಣ ಮಾಡಿದ್ದೇವೆ. ಇದರಲ್ಲಿ ಶಂಕುಸ್ಥಾಪನೆ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನನ್ನ ಕ್ಷೇತ್ರ ಉದ್ದಗಲಕ್ಕೂ ಗ್ರಾಮೀಣ ಮಟ್ಟ ಸುಮಾರು 22 ಕೋಟಿ ರೂಪಾಯಿ ಬಿಡುಗಡೆಯಾಗಿ ಆ ಕೆಲಸ ಕೂಡ ನಾವು ಇವತ್ತು ಚಾಲನೆ ಕೊಡ್ತೇವೆ. 20 ಕೋಟಿಯ ಕಿನ್ನಿ ಅಣೆಕಟ್ಟು ಇವತ್ತು ನಮಗೆ ಸ್ಯಾಂಕ್ಷನ್ ಆಗಿ ಆ ಕೆಲಸ ಕೂಡ ಇವತ್ತು ಪ್ರಾರಂಭ ಆಗ್ತದೆ. ನಮ್ಮ ಮುಡಿಪು ಮೂಳೂರು ಮಂಚಿ ರಸ್ತೆ ಬಹುಶಃ ನಾನು ಶಾಸಕನಾಗಿ ಬರುವಾಗ ರಸ್ತೆಯಲ್ಲಿ ಬಸ್ಸು ಕೂಡ ಓಡಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಇದೀಗ ಸಂಪೂರ್ಣವಾದ ಮೂಳೂರು ತನಕ ಮಂಚಿನ ಮೂಳೂರು ತನಕ ಚತುಷ್ಪಥ ನಾವು ದಾಮದಿ ಮಾಡಿಕೊಂಡು ಮೂಳೂರಿಂದ ಮುಡಿಪು ತನಕ ಕೂಡ ನಾವು ಇವತ್ತು 10 ಕೋಟಿ ರೂಪಾಯಿ KJ ಜಾರ್ಜ್ KIDP ಮಂತ್ರಿಯಾಗಿದ್ದ ಸಂದರ್ಭ ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ ನಾನು ಉದ್ಯೋಗಕ್ಕೆ 10 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಇವತ್ತು ನಾವು ಕೆಲಸ ಹೊತ್ತು ಸ್ಟಾರ್ಟ್ ಮಾಡಿದ್ದೆವು. ಯಾವಾಗ ನಮ್ಮ ಸರ್ಕಾರ ಹೋಯಿತು ಕೆಲಸ ಕೂಡ ಇವತ್ತು ಸ್ಟಾಪ್ ಆಗ್ತಾ ಇವತ್ತು ಬಂದಿದೆ, ಸ್ಲೋ ಆಗ್ತಾ ಇವತ್ತು ಬಂದಿದೆ. ಸತತವಾಗಿ ನಾನು ಇಂಜಿನಿಯರ್ ಮತ್ತು ಮಂತ್ರಿ ಕೂಡ ಹೇಳಿದ್ದೇನೆ, ಆದಷ್ಟು ಬೇಗ ನಾವು ಮುಗಿಸ್ಬೇಕಂತೇಳಿ. ಸ್ಯಾಂಕ್ಷನ್ ಮಾಡಿ ದುಡ್ಡು ಉಂಟು,
ನಿಮ್ಮ ಅಧಿಕಾರಿಗಳು ಮತ್ತು ನಿಮ್ಮ ಗುತ್ತಿಗೆದಾರ ಮಧ್ಯೆ ಸಮಸ್ಯೆ ಇತ್ತು, ನಮಗೆ ಜನರಿಗೆ ಸಂಕಷ್ಟ ಒಳಪಡಬೇಡಿ ಅಂತೇಳಿ. ಬಹುಶಃ ಇನ್ನೂ ಕೂಡ ಭಾಳ ನಿಧಾನಗತಿಯಲ್ಲಿ ಇವತ್ತು ನಡೀತಾ ಇದೆ. ಅದಕ್ಕೆ ನಾನು ಮೊನ್ನೆ ಮುಖ್ಯಮಂತ್ರಿಗೆ ಹೇಳಿ, ಈಗ ನಾನು ವಿಧಾನಸಭೆ ಬಗ್ಗೆ ಚರ್ಚೆ ಮಾಡ್ತೇನೆ. ಬಹುಶಃ ಇದಲ್ಲದಿದ್ದರೆ ನಾವು ಬೆಂಗಳೂರಿನ ವಿಧಾನಸಭೆಯಲ್ಲಿ ನಮ್ಮ KID ಮಂತ್ರಿ ಆಗಿರುವ ಇಂಡಸ್ಟ್ರಿ ಮಿನಿಸ್ಟರ್ ಆಗಿರುವಂಥ ಮುರುಗೇಶ್ ನಿರಾಣಿ ಕಚೇರಿ ಮುಂದೆ ಅದಕ್ಕೆ ಧರಣಿ ಮಾಡಬೇಕಾಗ್ತದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸೊಂದು. ಅದನ್ನು ಆದಷ್ಟು ಮುಗಿಸಿಕೊಡ್ತಂತ ಕೂಡ ಹೇಳಿದ್ದಾರೆ. ಸ್ವಲ್ಪ ದಿವಸ ನಾವು ಕಾಯ್ತೇವೆ, ಮಾಡದಿದೆ ನಮ್ಮ ಧರಣಿ ನಾವು ಮಾಡ್ತೇವೆ. ಈ ನೇರಕ್ಕೆ ಮುಡಿಪು ಬ್ಲಾಕ್ ಕಾಂಗ್ರೆಸ್ ತಲೆಮುಪ್ಪ ಪ್ರಶಾಂತ್ ಕಾಜವ, ಜನ್ನಾಮತೆ ತಲೆಮುಪ್ಪ ನಾಸಿರ್ ನಡುಪದು, ಸುರೂತೆ ಕಾರ್ಯದರ್ಶಿ ಅಬ್ದುಲ್ ಜಲೀಲ್ ಮೊಂಟುಗೋಲಿ, ಕಿಸಾನ್ ಕಾಂಗ್ರೆಸ್ ತಲೆಮುಪ್ಪ ಅರುಣ್ ಡಿಸೋಜ, ಜಿಲ್ಲಾ ಪಂಚಾಯತ್ ಪಿರಾಕರೆ ಸದಸ್ಯ ಮಮತಾ ಗಟ್ಟಿ, ತಾಲೂಕ್ ಪಂಚಾಯತ್ ಪಿರಾಕರೆ ತಲೆಮುಪ್ಪ ಚಂದ್ರಹಾಸ ಕರ್ಕೇರ, ನೆದಕಮಾರಾಯಿ ಡಾಕ್ಟರ್ ಸುರೇಖಾ, ಅಬ್ದುಲ್ ರಹಮಾನ್ ತೋಟಾಲ್, ದಿನೇಶ್ ಮೂಲೂರು, ಬಾಳೆಪುಣಿ ಗ್ರಾಮ ಪಂಚಾಯತ್ ಸದಸ್ಯ ಶರೀಫ್ ಚೆಮ್ಮೆದೊಟ್ಟ, ನರಿಂಗಾನ ಗ್ರಾಮ ಪಂಚಾಯತ್ ಸದಸ್ಯ ಮುರಳೀಧರ ಶೆಟ್ಟಿ ಮೋರ್ಲಾ, ಪ್ರತಾಪ್ ಕರ್ಕೇರ, ಬಶೀರ್ ಮುಡಿಪು ಇಂಗನ್ನಾರು. ತಲಪಾಡಿ ದುರ್ಗಾ ಪರಮೇಶ್ವರಿ ದೇವಸ್ಥಾನത്തെ ಬ್ರಹ್ಮರಥ பலைதைத்திந்து അങ്ങനെ திக்கமுத்துக்கு ராம் மனோகர் ரை மூப்பத்தனத்தில் ஒரு கமிட்டி ஆக்கித்து ஒரு புதிய பிரம்மரத்தை உண்டாக்கித்து தேவஸ்தானத்துக்கு ஏத்துப்பாட்டி கொடுக்குற லேஸ் நடந்தது. தலப்பாடி ஸ்ரீ துர்கா பரமேஸ்வரி தேவஸ்தானத்துக்கு ತಲಪಾಡಿ ರೈ ಮಹಲ್ ರಾಮ್ ಮನೋಹರ್ ರೈ ಏಳೆ ಮೂಪತನತ್ತು ಬ್ರಹ್ಮರಥ ನಿರ್ಮಾಣ ಸಮಿತಿಯ ತರಫ್ಲುಂಡಾಕಿಯ ಪುದಿಯ ಬ್ರಹ್ಮರಥತೆ ಒಪ್ಪಾಟ್ರೆ ಲೇಸ್ ನಡೆದು ಕೋಟೆಕಾರ್ ಬೀರಿ ಗಣೇಶ ಮಂದಿರತೆ ಮುಟ್ಟ ನಡ್ನೆ ಮೆರವಣಿಗೆಗೆ ಉದ್ಯಾವರ ಶ್ರೀ ಅರಸು ಮಂಡಿಷ್ನಾರ್ ದೇವಸ್ಥಾನತೆ ಮಾಜಿ ಆಡಳಿತ ಮುಕ್ತೇಸರ ತಲಪಾಡಿ ದೊಡ್ಡಮನೆ ಡಾಕ್ಟರ್ ಜಯಪಾಲ್ ಶೆಟ್ಟಿ ತೊಡಕ ಕೊಟ್ಟಿತು. ಕೋಟೆಕಾರ್ ಬೀರಿ ಕೇಸಿ ರೋಡ್ ತಲಪಾಡಿ ತಚ್ಚಾನಿ ಆಯಿತು ದೇವಸ್ಥಾನಕ್ಕೆ ಬ್ರಹ್ಮರಥ ಎತ್ತಿತ್ತು. ಬ್ರಹ್ಮರಥ ನಿರ್ಮಾಣ ಸಮಿತಿಯ ತಲೆಮುಪಾಯಿ ರಾಮ್ ಮನೋಹರ್ ರೈ ತಲಪಾಡಿ ಮೇಲ್ತೆಂದರೆ ತಲೆಮುಪಾಯಿ ತಿಂದು ದೇವಸ್ಥಾನದ ತಂತ್ರಿ ವರ್ಕಾಡಿ ದಿನೇಶ್ ತಂತ್ರಿ ಮೂಪತಂತು ದೇವಸ್ಥಾನದ ಸುರೂತೆ ಪೂಜಾರಿ ಗಣೇಶ್ ಭಟ್ ಕೊಂಡಾನ ದೇವಸ್ಥಾನತೆ ತಲೆಮುಪ್ಪ ಕೃಷ್ಣ ಶೆಟ್ಟಿ ತಾಮರ್ ಗುರಿಕಾರ ಮುತ್ತಣ್ಣ ಶೆಟ್ಟಿ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ತಲೆಮುಪ್ಪ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ್ ಗುತ್ತು ಕೋಟೆಕಾರ್ ಪಟ್ಟಣ ಪಂಚಾಯತ್ ಸದಸ್ಯ ರಾಘವ ಗಟ್ಟಿ ಕೋಟೆಕಾರ್ ಬೀರಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ತಲೆಮುಪ್ಪ ನಾರಾಯಣ ಬಿಎನ್ ಬ್ರಹ್ಮರಥ ಕಮಿಟಿಯ ಖಜಾಂಜಿ ಪ್ರದೀಪ್ ಕಿಲ್ಲೆ ಕಾರ್ಯದರ್ಶಿ ವಸಂತ ದೇವಾಡಿಗ ಸದಸ್ಯರಾಯಿ ಸುರೇಶ್ ಆಲ್ವ ಸಂತೆಗುತ್ತು ಗೋಪಾಲಕೃಷ್ಣ ಮೇಲಾಂಟ ಮೋಹನ್ ದಾಸ್ ಶೆಟ್ಟಿ ನೆತ್ತಿಲ ಬಾಲಿಕ ಇಂಗೈನಾರ್. ಈ ವಾರ್ತೆ ಬ್ಯಾರಿ ವಾರ್ತೆ ಒಳಗೆ ಅಕೇರಿ ಆಯ್ತು ಬಂಡೆ ವಾರ್ತೆ ಇದೇ ನೇರತೆ ನೀಲ ಮುಂಡಲ್ ಬಂಡ ಅತ್ತರ್ತೋಲು ನೋಕ್ಯಂಟಿಕ್ಕರು ನಂಗಲೆ ನಿಗಲೆ ಪಿರ್ಸತೆ ಚಾನೆಲ್ ಪೊಸಕುರಲ್.